ಪುತ್ತೂರಿನ ಕರ್ಮಲಾದ ಬಲಮುರಿ ಗಣಪತಿ ದೇವಸ್ಥಾನದ ಬಳಿ ಹವ್ಯಕ ಸಭಾಭವನ ನಿರ್ಮಾಣವಾಗಿದ್ದು, ಇಂದು ಹವ್ಯಕ ಸಭಾಭವನದಲ್ಲಿ ಸುವಾಸಿನಿ ಪೂಜೆ ನಡೆಯಿತು. ಪೂಜೆಯಲ್ಲಿ 15 ದಂಪತಿಗಳು ಪಾಲ್ಗೊಂಡಿದ್ರು. ಇನ್ನು ಹವ್ಯಕ ಸಭಾಭವನವು ಈಗಾಗಲೇ ಎಲ್ಲಾ ಕಾರ್ಯಕ್ರಮಕ್ಕೆ ವೇದಿಕೆಯಾಗಿದ್ದು, ಶುಭ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ಮುಂದೆ ನಡೆಯುವ ಎಲ್ಲಾ ಶುಭ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯಲಿ ಎಂದು ಸುವಾಸಿನಿ ಪೂಜೆಯನ್ನ ಮಾಡಲಾಯಿತು. ಅದಕ್ಕೆ ಪೂರಕವಾಗಿ ಮತ್ತು ನಮಗೆ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ನಡೆಯಕ್ಕೂ ಉದ್ದೇಶವು ಮಾಡಿಕೊಂಡಂಥ ಭವನಾದಿ ಈ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡ ಈ ಭವನ ಇನ್ನೂ ಕೂಡ ಉತ್ತುಂಗಕ್ಕೂ ಹೊಯ್ಕೊಳ್ಳಾರೆ. ಕರ್ಮಲದ ಬಲಮುರಿ ಗಣಪತಿ ದೇವಸ್ಥಾನದ ಬಳಿ ಈಗಾಗಲೇ ನಿರ್ಮಾಣ ಆಗಿರತಕ್ಕಂಥ ಈ ಹವ್ಯಕ ಸಭಾಭವನ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಿಗೆ ಸಿದ್ಧಗೊಂಡು ವೇದಿಕೆಯಾಗಿ ನಿರ್ಮಾಣ ಆಗಿದೆ. ಇಲ್ಲಿ ನಡೆಯುವಂಥ ಯಾವುದೇ ಶುಭ ವಿವಾಹ ಕಾರ್ಯ ಇರ್ಬೋದು ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಯಾವುದೇ ಒಂದು ವಿಘ್ನಗಳು ಬರಬಾರದು. ಮುಂದೆ ಯಾವುದೇ ಇಲ್ಲಿ ಕಾರ್ಯಕ್ರಮ ಮಾಡಿದಂಥವರಿಗೆ ಅಥವಾ ಅವರ ಕುಟುಂಬಕ್ಕೆ ಶ್ರೇಯಸ್ಸು ಸಿಗಬೇಕು ಮತ್ತು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಏನು ನಾವು ಒಂದು ಸತ್ಕರ್ಮದಿಂದ ಈ ಕಾರ್ಯವನ್ನು ಮಾಡಿದ್ದೇವೆ. ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿರ್ತಕ್ಕಂಥ ಕಾರ್ಯ ಅದು ಎಲ್ಲರಿಗೂ ಸುಖಿಗಳಾಗಬೇಕು, ಎಲ್ಲರೂ ಈ ಸುಖದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥ ಕಲ್ಪನೆಯನ್ನು ಮತ್ತು ಕನಸನ್ನು ಇಟ್ಟುಕೊಂಡು ಇವತ್ತು ಈ ಹವ್ಯಕ ಸಭಾಭವನದಲ್ಲಿ ಸುವಾಸಿನಿ ಪೂಜೆಯನ್ನು ನೆರವೇರಿಸಲಾಗಿದೆ. ಈ ಸುವಾಸಿನಿ ಪೂಜೆಯನ್ನು ಸುಮಾರು 15 ದಂಪತಿಗಳು ಈ ಸುವಾಸಿನಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಅವರು ಆ ಸುವಾಸಿನಿ ಪೂಜೆಯಲ್ಲಿ ಪಾಲ್ಗೊಂಡಂಥ ಅವರ ಒಂದು ಅನುಗ್ರಹ ಮತ್ತು ದೇವರ ಹಿರಿಯರ ಗುರುಗಳ ಅನುಗ್ರಹದಿಂದ ಈ ಸಭಾಭವನ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡುವಂಥ ಒಂದು ವೇದಿಕೆಯಾಗಿ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಕನಸು ನಮ್ಮದು. ಅದಕ್ಕೆ ಬಲಮುರಿ ಗಣಪತಿ ದೇವರ ಹಾಗೆ ಗುರುಗಳ ಮತ್ತು ಇಲ್ಲಿಯ ಸೀಮಾಧಿಪತಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹದ ಪ್ರಾರ್ಥನೆಯನ್ನು ಬೇಡ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ವೇದಿಕೆಯನ್ನು, ಈ ಸಭಾಭವನವನ್ನು ಎಲ್ಲರೂ ಸದ್ಬಳಕೆ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾವು ಮಾಡ್ತಾಯಿದ್ದೇವೆ.